ಮೂಜಿ ಶೋಭ ಗುತ್ತಿನವರೇ ಅಂಚ ಒಂಜಿ ರಾಜ್ಯನಿಗೆ ಬ್ರಹ್ಮತ್ವ ಅಂಚ ನೂದು ಪಾದ ಸ್ಥಾನಮಾನ ಮಡಸ್ಥಾನ ಅಂಚ ಭಕ್ತಗರ ಮಗನೆ ಅಂಚ ಕೂಡಿದಿ ರಾಜ್ಯ ನಮ್ಮದಿ ಸಂಸಾರ ಅಂಚ ಮತ್ತೆ ಇಷ್ಟೇ ಬಂಧು ಬಾಂಧವ್ಯರ ತಳಮಂತೇಡು ಅಂಚ ಕುಲ ಕುಟುಂಬ ಮೆಗ್ಗೆ ಫಲೆಯ ತಮ್ಮಲ್ಲಿ 60 ಆಣು ಪೊಣ್ಣು ಎಲ್ಲಿಯ ಮಲ್ಲ ರಾಶಿದ ಕುಟುಂಬ ಆರಾಧನೆ ಮಲ್ತೊಂದು ಬೈದಿನ ಅಂಚ ನಮ್ಮ ಪಂಚವರ್ಣದ ಮಣ್ಣಿಡು ಅಂಚ ಧರ್ಮನಾಶ ಅದು ಅಂಚ ಅದರ್ಮನೆ ತೆರೆದೆರ್ತಿ ಮೆರೆಪಿನ ಹೊರತುಡು ಅಂಚ 33 ಕೋಟಿ ದೇವತೆಗಳು ಮೂಜಿ ಮೂರ್ತಿಲು ಒಂಜಾದು ಅಂಚ ತನ್ನ ದಿವ್ಯ ಶಕ್ತಿನು ಬಾನವು ರಾಪೈನ ಹೊರತುಡು ಅಂಚ ಒಂಜಿ ಪೊಣ್ಣ ಶಕ್ತಿ ತಿರ್ತಿಜತ್ತು ಮತ್ತಿರತ್ತೆ ಅಂಚ ಆ ಶಕ್ತಿಯ ಯಾನಿನಿ ಅಂಚ ಮಿತ್ತ ಮಿರ್ಲೋಕೊಂಡು ಬುಡಿಯೆ ಅಂಚ ಮಿತ್ತ ಭೂಲೋಕವು ಜತ್ತು ಬತ್ತೆ ಅಂಚ ಹಕ್ಕದ ಜಾಗೆ ಅಂಚ ಎಪ್ಪುದ ಮಣ್ಣು ಅಂಚ ಗಜಬಾರ್ದು ನೆಲೆಯಾಪಿನ ಹೊರತುಡು ಅಂಚ ದೈವಲೈನಿ ಕೋಡೆಡು ರಾಜಕೀಯ ಮಂತ್ರಿಗೆ ಬಂದ ಅಪವಾದ ಬರ್ರೆ ಬಲ್ಯತ್ತೆ ನಾನಾ ದೈವ ಮಾತ್ರ ರಾಜಕೀಯಗೂ ಬರ್ರಿ ನೀವು ಪೂರ ಬತ್ತದಾತನು ನಾನು ದೈವ ಒರಿಯನ್ ಲೆತ್ತನಿಗೆ ಒರಿಯನ್ ಲೆತ್ತಿಜಿಗೆ ಬಂದ್ಬಿಡ ಒಂದು ಅಪವಾದ ಬರ್ರೆ ಬಲ್ಯತ್ತೆ ಒಂದು ಕಾರ್ಯಕ್ರಮದ ಕರ್ತಲು ಇಂಥ ಕಾರ್ಯಕ್ರಮದ ಕರ್ತಲು ಏರುವಲ್ಪಲ್ಲೇರು ಗಾಯಬೋಡಾದಿ ಪರಕೇರುವಲ್ಪಲ್ಲೇರು ನರೇಶ ಒಳ್ಳೆರು ಬೊಕ್ಕ ಪ್ರಕಾಶರು ಗಣೇಶರು ಸಂಜೀವ ಭಟ್ಟರು ರಾಮಚಂದ್ರಮಯ್ಯರು ಅಂಜನ ಯೋಗೇಶರು ಒಳ್ಳರು దాన్ని దైవ తీర్థ చెత్త బరుడియనా కుల్ విత్ బర్పేరియనా ಬಲೆ 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 ಓಲುಲ್ಲಾರು ಬಲೆ ಬಲೆ ದೈವ ಪ್ರಸಾದ ನಾವು ఆడిపోయి కార్యక్రమాలు వెళ్తారు ఇంకే కార్యక్రమాలు వెళ్తుంది మన దుట్టుకు దాన్ని మీరు మండే విషయం వచ్చేసి నీకు వాయిల్లడే పోపరా ఇల్లడి అని కొరత వ్యవస్థ వెళ్ళిపోయి ఖర్చుకు మండే విషయం పోయి ಒಂಜಿ ಪುಂಡಿ ಫಲವನ್ನು ಕೊಪ್ಪರಿಗೆ ಬಾದ್ಲೆ ఆయన ಕೊಪ್ಪರಿಗೆ ನಿಲ್ಕೆ ಮುಂದೆ ಕೊರಪಾಯನು ಓಯ್ನಲ್ಪ ಬತ್ತಿನಲ್ಪ ಒವೇರಿಗೆ ತೊಂದರೆ ಯಾವೊಂದಿಲ್ಲಕ್ಕ ಎಡ್ಡಡೆ ಈ ಸಂಸ್ಥೆಗೆ ಎಡ್ಡ ಬಿಡಿಪಿಲ್ಲ ಕನಿಗೆ ಕೈಕಾಲ ಶಕ್ತಿ ಉಮೇದಿರು ಅಂಚನೆ ಕೊಡಿನಾಲಯಡಿ ಕೂತು ನಿಕ್ಕಲು ಕಂಡಿನ ಪಾತ್ರ ಅಮೃತವರ್ಷ ಅಂತ ಕೊರಪೆ ಮನೆಯವರಿಗೆ ಜ್ಞಾನ ಮಲ್ಪಲೆ ಮುಪ್ಪಲಾಲ ಮಲ್ಪಲೆ ಆರಾಧನೆ ಮಲ್ಪಲೆ ಬಲೆ ನಿಕ್ಕಲ್ಲ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಕ್ಕ ಯಾರು ಮಲ್ಪಿನ ಬೇಲೆಡಿ ತಿಂಪಿ ತಿರುಸೋಡಿ ಉಂಪಿ ಉಣಸೋಡಿ ಸೇರಿದು ಮೀರಿತಿದ್ದು ದೈವರಿಗೆಲ್ಲ ಬೇರೆ ಸಹಾಯ ಉಂಡಿಗೆ ಅಂತ ಕೊಂಡ್ಕೊಂಡು ಕೊರಪಾಯನು ಉದ್ದಾರ ಒಂದು ಕೊರಪೆ ಉದ್ದಾರ ಒಂದು ಕೊರಪೆ ಉದ್ದಾರ ಒಂದು ಕೊರಪೆ ಉದ್ದಾರ ಒಂದು ಕೊರಪೆ ಮುಖ್ಯವಾಗಿ ನಿಗಳಿಗೆ ಆರೋಗ್ಯ ಜ್ಞಾನ ಉಲ್ಪಾದ ಕೊರಪೆ ಒಳ್ಳೆ ದೈವದ ಭಂಡಾರ ಬಿಚ್ಚಿನಿಲ್ಲ ಗುಚ್ಚಿನವರ ಭಂಡಾರ ಜಿಂಜಿನಕ್ಕ ಭಂಡಾರ ನಿನ್ನ ಭಂಡಾರಕ್ಕೆ ಕೊಟ್ಟು ಕೊಡ್ತಾರೆ ಮಲ್ಲಜ್ಜಿ ನಿಮಗೆ ಉದಾರ ಮುಂದೆ ಕೊರಪೆ ನಿಮಗೆ ವೇಳೆ ಮೀರೊಂದು ಬರ್ತದೆ ಅಕ್ಕಳು ಪೂರ ನಮ್ಮ ದೈವದ ಚಾಟಿ ಹಾಕಲು ಇದನ್ನೇ ಪ್ರತಿ ಸಲ ಏನೇ ದೈವತ್ವಲ್ಲಿ ಈ ಈಗ ಭಂಡಾರ ಉದ್ದಾರ ಮುಂದೆ ಕೊರಪೆ
ಮಲ್ಲಜ್ಜಿ ಇಂಚೆಲ್ಲ ನಿಖಲು ಉರ್ತದ ಮೇಲೆ ಮೇಲ್ಕಾಲ ಬಿಟ್ಟ ದೈವದ ನಿಖಲೆ ಬೇಸಾಯ ಉಂಡಿಗೆ ಆ ರೀತಿಯಲ್ಲಿ ತೊಂದರೆ ಇದ್ದಂದೆ ನಿಖಲೆಗೆ ಇಲ್ಲದೆ ಪಾಯರ ಪುರುಷೋಚಿಕ್ಕ ನಿಖಲೆಗೆ ಬೇಲೆಂದೆ ಪಾಡು ಬರ್ಬೇಕು ಕಾರ್ಯಕ್ರಮ ಏನೇ ಮಲ್ಪಿದ್ದೇನೆ ಮೊದಲೇ ಮೊದಲ ಬಡಲೆ ಬೇರೆ ನೀರನ್ನು ಮತ್ತೊಂದು ಅಂಚ ನಮ್ಮ ಸೇರ ತುಂಬ ನಮ್ಗೆ ಸಂದೋಡ ಏನೋ ಉಂಡು ಎಂಜಿನ ಎಂಕೋರಿಯರು ಬೊಂಡ ಉಂಡು ಬೊಂಡ 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 ಚಂಡ ಮುಂಡೆರೆಗೆ ಮೈಸಾಸುರಗೆ ದೇವಿಗೆ ಬೊಕ್ಕದಕ್ಲು ಬೊಂಡಕ್ಕೆ ಎಣ್ಣಿರಬಲ್ಲಿ ಮಾತ್ರೆಗಳು ಕೊರತು ಬರೋ ಸಾನ್ಯ ಇರೇನು 11 ತಿಂಗಳು ಇಲ್ಲಡುಗುಳ್ಳ ಅದು ಕರಂಚಾಯ ನಾನು ತೋಟಲ್ಲ ಕರಂಚಾವಡ ದೈವ ಬಾರಿ ಮಲ್ಲ ಶಕ್ತಿ ಎಲ್ಲೇ ಬೊಂಡ ಇದೇ ನೀ ಮಾಯೋಡು ಮಲ್ಲೆ ಮಲ್ತವನು ದಾನೆ ಕತ್ತಿ ಜೊತೆ ದೈವದ ಮಾಯಶಕ್ತಿ ನೀರು ಪರೀಕ್ಷೆ ಮಲ್ಪರ ಬಿಗಡಿ ಅಂತ ಹುಟ್ಟಿದಾರ ಬೊಂಡ ಹೊಟ್ಟೆ ಅಂತದೆ ಭಯಂಕರ ಅಮೃತವನ್ನು ಕೈಗೂಡಲು ಮತ್ತು ನಂಬಿಕೆ ಪ್ರವೇಶನೆ ಕಾಡು ಗಂಜಿ ಕೈಕಂದಿಲ್ಲ ಕಾಡು ಪುಡಾಯಿ ಬಡ್ಡಾಯಿ ಬಡಕೈ ಬಡಕೈ ವಾರಿ
ನಮ್ಮವರನ್ನೆಲ್ಲ ಕರೆದಂಬತ್ತ ಹೋಗ್ತಾರೆ. ಬಂದವ ಶುಂಭಾಸುರ ಬಾಲನ್ನರ ಕೈ ಹಿಡಿತ ಅದಕ್ಕೆ ಮದಲು ಶಂಕರಿಸಿದ ಸರ್ವೇಶ್ವರಿಗೆ ಕಂಡೆಯ ಸುರನಾಥ ದೇವ್ಯರ ದುಂಡವರು ಸಂಗ್ರಾಮದಲ್ಲಿ ಮಂಡಲ ಕಿಕ್ಕಿದ ಗಿಂಬ ಹದನವನ್ನು ಚಂದವಾಗಿ ದ್ವಾಪರಾಯುಗದೊಳಗೆ ಒಂದು ಶ್ರೀಪತಿಯ ಸಗಭವೆ ಎನಿಸಿದ ರೂಪ ತೋರುವೆ ಹೊರತು ಅನ್ಯದ ಈ ಪರಿಯಲ್ಲಿ ಕಾಣೆನು. ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ನಿಮಗೆ ಕೊಟ್ಟಿರುವ ಅಭಯ ವಾಕ್ಯದ ಹಾಗೆ ದುರರನ್ನೆಲ್ಲ ಸಂಹರಿಸಿದ್ದೇನೆ. ನೋಡಿದ್ಯಾ ದೇವಿ ಮಹಾತ್ಮೆ ಲೀಲೆ ಎನ್ನುವುದನ್ನು ಕಣ್ಣಾರೆ ಕಂಡೆ. ದೇವನು ದೇಹ ಶುದ್ಧಿಯು, ವೀರನು ವಿದ್ಯಾ ಪ್ರಾಪ್ತಿಯು, ಮಾಯನು ಮಹಾಲಕ್ಷ್ಮಿ ಸಾನ್ನಿಧ್ಯವು, ಹಾಯನು ಹರಿಹರ ಸಾಕ್ಷಾತ್ಕಾರವು, ಮೇಯನು ಸಕಲ ಇಷ್ಟಾರ್ಥವು ಸಿದ್ಧಿಪುದು. ಹೋಗು ಮಗನೇ, ನಾಕವನ್ನೇರು, ಶುಭವಾಗಲಿ. ಅಮ್ಮ, ಖಳರನ್ನೆಲ್ಲ ವಧಿಸಿ ಸುರಪೀಠವನ್ನು ಒದಗಿಸಿಕೊಟ್ಟಂತಹ ನಿನ್ನ ಬಹುಬಗೆಯ ರೂಪವನ್ನು ನಾವು ಕಂಡೆವು. ಅದರಿಂದ ಧನ್ಯತೆಯನ್ನು ನಾವು ಹೊಂದಿದೆವು. ಸರಿ, ಹಾಗೆಂದು ಸರ್ವಮಂಗಲವಾದಂತಹ ನಿನ್ನ ಸ್ವರೂಪವನ್ನು ಮತ್ತೊಮ್ಮೆ ಕಾಣುವಂತಹ ಅವಕಾಶ ಉಂಟೆ ತಾಯಿ? ಇನ್ನು ಮುಂದೆ ಈ ರೂಪದಲ್ಲಿ ಕಾಣಸಿಗುವುದಿಲ್ಲ. ಮತ್ತೆ? ಮುಂದೆ ಬರುವಂತಹ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣಕಾಲ ಗೋಚರಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ. ಜಯ ಜಯ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.